ಕೋವಿಡ್ ಸಂದರ್ಭದಲ್ಲಿ ಮಂಗಳೂರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದ ಪೌರ ಕಾರ್ಮಿಕರು ಕೋವಿಡ್ ಸಂದರ್ಭದ ಚಾಂಪಿಯನ್ಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಹೇಳಿದರು. ಅವರಿಂದು ನಗರದ ಪುರಭವನದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಯನಪೋಯ ಸಮುದಾಯ ಆರೋಗ್ಯ ವಿಭಾಗ, ಯನಪೋಯ ವೈದ್ಯಕೀಯ ಕಾಲೇಜು, ದೇಳಕಟ್ಟೆ ಜಂಟಿ ಆಶ್ರಯದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ನಗರದ ಸ್ವಚ್ಛತೆಯಲ್ಲಿ ತೊಡಗಿಕೊಂಡಿರುವ ಸ್ವಚ್ಛತಾ ಪೌರ ಕಾರ್ಮಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಆರೋಗ್ಯ ತಪಾಸಣಾ ಕಾರ್ಯ ಹಮ್ಮಿಕೊಂಡಿರುವುದು ಶ್ಲಾಘನೀಯ ಎಂದು ಹೇಳಿದರು. ಆರೋಗ್ಯ ತಪಾಸಣೆ ಮಾಡ್ತಾ ಇರುವಂಥದ್ದು ಬಹಳ ಖುಷಿಯಾದಂಥ ವಿಷಯ. ನಿಜವಾದ ಕೋವಿಡ್ ಚಾಂಪಿಯನ್ಸ್ಗಳು ಅಂತ ಹೇಳಿದ್ರೆ ಪೌರ ಕಾರ್ಮಿಕರು. ನಾನು ಮೊದಲನೇ ಏನು ಈಗ ಐ ಥಿಂಕ್ ಆಲ್ಮೋಸ್ಟ್ 2 ವರ್ಷಗಳಾಗ್ತಾ ಬಂತು. ಕೋವಿಡ್ನ ಲಾಕ್ಡೌನ್ ಆಗಿ 2 ವರ್ಷಗಳ ಸಮಯದೊಳಗಡೆ ಎಂಥ ಲಾಕ್ಡೌನ್ ಇರಲಿ, ಎಂಥದೇ ಒಂದು ಆರೋಗ್ಯ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮ ನಗರದ ಸ್ವಚ್ಛತೆ ಆಗಿರ್ಬೋದು, ಮನೆಯ ಸ್ವಚ್ಛತೆ ಆಗಿರ್ಬೋದು, ಅದರೊಳಗಡೆ ನಮ್ಮ ಆರೋಗ್ಯವನ್ನು ಕೂಡ, ನಮ್ಮ ಕುಟುಂಬದ ಆರೋಗ್ಯವನ್ನು ಕೂಡ ಲೆಕ್ಕಕ್ಕಿಡದೆ ಸಮಾಜದ ಆರೋಗ್ಯಕ್ಕಾಗಿ ದುಡಿದಿರುವಂಥ ಪೌರ ಕಾರ್ಮಿಕರ ಒಂದು ಆರೋಗ್ಯ ತಪಾಸಣೆ ಮಾಡ್ತಾ ಇರುವಂಥದ್ದು ಬಹಳ ರಿಲೆವೆಂಟ್ ಆಗಿರುವಂಥದ್ದು. ಇದರ ಒಂದು ಬೆನಿಫಿಟನ್ನು ತಗೋಬೇಕು. ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತ ಅಕ್ಷಯ್ ಶ್ರೀಧರ್ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಚಾಲನೆ ನೀಡಿ ಶುಭ ಹಾರೈಸಿದರು. ಎಲ್ಲ ಪೌರ ಕಾರ್ಮಿಕರು ಎಲ್ಲ ರೀತಿ ಆರೋಗ್ಯ ತಪಾಸಣೆಯನ್ನು ಮಾಡುವುದಕ್ಕೆ ನಮಗೆ ಸಹಾಯ ಕೊಡುವ ಯನಪೋಯ ಆಸ್ಪತ್ರೆಗೆ ಫಸ್ಟ್ ಧನ್ಯವಾದಗಳನ್ನು ಹೇಳಿಕೊಳ್ತೇವೆ. ಯಾಕೆಂದರೆ ಈಗ ಲಾಸ್ಟ್ ನವಂಬರ್ನಲ್ಲಿನೂ ಇದೇ ರೀತಿ ನಾವು ಟೈಅಪ್ ಮಾಡಿಕೊಂಡು ಪ್ರೈವೇಟ್ ಹಾಸ್ಪಿಟಲ್ಸ್ ಜೊತೆ ಫ್ರೀ ಮೆಡಿಕಲ್ ಕ್ಯಾಂಪ್ಸನ್ನು ನಮ್ಮ ಸ್ವಚ್ಛತಾ ಕಾರ್ಮಿಕರಿಗೆ ಮಾಡಿಕೊಡಬೇಕು ಅಂತದ್ದು ಮಹಾನಗರ ಪಾಲಿಕೆಯದ್ದು ಉದ್ದೇಶ ಆಗುತ್ತೆ. ಆ ಸಂದರ್ಭದಲ್ಲಿ ಇವತ್ತು ಯನಪೋಯದವರು ಫಸ್ಟ್ ಬ್ಯಾಚ್ ಆಫ್ ಪೌರ ಕಾರ್ಮಿಕರ್ಸ್ಗೆ ಮಾಡಲಿಕ್ಕಿದ್ದಾರೆ. ಅದೇ ರೀತಿ ನೆಕ್ಸ್ಟ್ ಸಂಡೇನೂ ಕೂಡ ಇನ್ನೊಂದು ಖಾಸಗಿ ಆಸ್ಪತ್ರೆ ಇದೇ ರೀತಿ ಇನ್ನೊಂದು ಬ್ಯಾಚ್ ಪೌರ ಕಾರ್ಮಿಕರಿಗೂ ಆರೋಗ್ಯ ತಪಾಸಣೆ ಮಾಡಲಿಕ್ಕಿದ್ದಾರೆ. ಇದು ಕೇವಲ ಆರೋಗ್ಯ ತಪಾಸಣೆ ಅಂದರೆ ಬೇಸಿಕ್ ಚೆಕಪ್ ಮಾತ್ರ ಅಲ್ಲದೆ ಎಲ್ಲ ಸ್ಪೆಷಲಿಸ್ಟು ಇಲ್ಲಿ ಬಂದಿದ್ದಾರೆ. ಸೊ ಅವರಿಗೆ ಎಲ್ಲ ಟೆಸ್ಟನ್ನು ಮಾಡಿಕೊಂಡು ಅದರಲ್ಲಿ ಏನು ಕುಂದುಕೊರತೆ ಇತ್ತಂದರೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಬೇರೆ ಟೆಸ್ಟು ಮಾಡುವುದಕ್ಕೆ ಉದ್ದೇಶ ಆಗುತ್ತೆ. ನಮ್ಮ ಪೌರ ಕಾರ್ಮಿಕರ ಕಾಲಕಾಲಕ್ಕೆ ಅಹವಾಲುಗಳನ್ನು ಸ್ವೀಕರಿಸುವುದು ಅಂದರೆ ಪೌರ ಕಾರ್ಮಿಕರ ಮುಖಂಡರನ್ನು ನಾವು ಕೂರಿಸಿ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ನಿರಂತರವಾಗಿ ನಾವು ಕಾಲಕಾಲಕ್ಕೆ ಸಭೆಗಳನ್ನು ಕರೀತೇವೆ. ಅಲ್ಲಿ ಏನೆಲ್ಲ ಅವರ ಬೇಡಿಕೆಗಳನ್ನು ಇದೆ ಅದನ್ನು ಬಹಳ ಅಚ್ಚುಕಟ್ಟಾಗಿ ನಾವು ಈಡೇರಿಸುವ ಮೂಲಕ ಈ ನಗರದ ಒಂದು ಸ್ವಚ್ಛತೆಗೆ ಇರ್ಬೋದು ಅಥವಾ ನಗರದ ಸರ್ವಾಂಗೀಣ ಅಭಿವೃದ್ಧಿಗೆ ತನ್ನದೇ ಆದಂಥ ಒಂದು ಪಾತ್ರ ವಹಿಸುವಂತಹ ಪೌರ ಕಾರ್ಮಿಕರ ಕಲ್ಯಾಣಕ್ಕೋಸ್ಕರ ನಾವು ಬದ್ಧರಾಗಿದ್ದೇವೆ. ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ನಗರ ಪಾಲಿಕೆಯಿಂದ ಕೊಡ್ತಾ ಇದ್ದೇವೆ. ಬಹಳ ಪ್ರಮುಖವಾಗಿ ಈ ಒಂದು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಬೇಕು. ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ, ಇದು ಕೇವಲ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ ಅಲ್ಲ, ನಮಗೆ ನಿಯಮಿತ ಗೈಡ್ಲೈನ್ಸ್ ಇದೆ. 6 ತಿಂಗಳಿಗೊಮ್ಮೆ ತಪಾಸಣಾ ಶಿಬಿರಗಳನ್ನು ಮಾಡಬೇಕು. ಆದರೂ ಕೂಡ ನಾವು ಇದರ ಗಂಭೀರತೆಯನ್ನು ಅರಿತು ಇದನ್ನು ಕಾಲಕಾಲಕ್ಕೆ ಮಾಡುವ ಮುಖೇನ ನಮ್ಮ ಪೌರ ಕಾರ್ಮಿಕರ ಆರೋಗ್ಯವನ್ನು ಕಾಪಾಡುವ ದಿಸೆಯಲ್ಲಿ ನಾವು ಬಹಳ ವ್ಯವಸ್ಥಿತವಾದಂತಹ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮೇಯರ್ ದಿವಾಕರ್, ಪಾಲಿಕೆಯ ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜಯ್ಯ ಶೆಟ್ಟಿ, ಕೋವಿಡ್ ವಿಭಾಗದ ನೋಡಲ್ ಅಧಿಕಾರಿ ಡಾಕ್ಟರ್ ಅಣ್ಣಯ್ಯ ಕುಲಾಲ್, ಯನಪೋಯ ವೈದ್ಯಕೀಯ ಕಾಲೇಜಿನ ಉಪಪ್ರಾಂಶುಪಾಲರಾದ ಡಾಕ್ಟರ್ ಅಭಯ ನೀರ್ಗುಡೆ, ಸಮುದಾಯ ಆರೋಗ್ಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಪೂನಂ, ಡಾಕ್ಟರ್ ಶುಭಾಂಕರ್, ಸಾರ್ವಜನಿಕ ಸಂಪರ್ಕ ಪ್ರತಿನಿಧಿ ಭಾಸ್ಕರ ರಸ್, ಮಂಗಳೂರು ಮಹಾನಗರ ಪಾಲಿಕೆಯ ಆರೋಗ್ಯ ಶಿಕ್ಷಕ ಶಿವಲಿಂಗಂ ಮೊದಲಾದವರು ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.